ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಾಯಿದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಇದು 2 ಎಕರೆ 6 ಗುಂಟೆ ಅಗ್ರಿಕಲ್ಚರ್ ಲ್ಯಾಂಡು. ಮತ್ತು ಇದನ್ನು ಸ್ವಲ್ಪ ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿರೋದು. ಕಾರಣ ಬೋರ್ದು ವಿಡಿಯೋ ಇದೆ, ಅದಕ್ಕೋಸ್ಕರ ದಯಮಾಡಿ ವಿಡಿಯೋ ಪೂರ್ತಿ ಚೆನ್ನಾಗಿದೆ. ರೋಡ್ಗಳನ್ನ ಕಡಿಮೆ ಅಂತಂದ್ರೆ ನನ್ನ ಪ್ರಕಾರ ಒಂದು 250 ಅಡಿ ಮೇಲೆ ಬರುತ್ತೆ ರೋಡ್ಗೆ. ನೋಡಿ ತೋರಿಸ್ತಾ ಇದನ್ನೆಲ್ಲ ಕ್ಲಿಯರಾಗಿ ಫೆನ್ಸ್ ಆಗಿ ಅದ್ಭುತವಾಗಿ ಫೆನ್ಸ್ ಆಗಿ ಗೇಟ್ ಹಾಕಿ ಜಮೀನನ್ನು ಕ್ಲೀನಾಗಿ ರೆಡಿ ಮಾಡಿದ್ದಾರೆ. ಈ ಜಮೀನಲ್ಲಿ ಒಂದು 25 ಫಲ ಬಿಡುವಂಥ ತೆಂಗಿನ ಮರ ಇದೆ, ಒಂದು 3 ದೊಡ್ಡ ಹುಣಸೆ ಮರಗಳಿದೆ. ತುಂಬಾ ಚೆನ್ನಾಗಿರೋಂಥ ಒಂದು ಲೊಕೇಶನಲ್ಲಿರುವಂಥ ಪ್ಯೂರ್ ರೆಡ್ ಸಾಯಿಲ್ ಇರುವಂಥ ಜಮೀನು. ಎಲ್ಲ ಎಂಟೈರ್ ಲ್ಯಾಂಡು ಡ್ರಿಪ್ ಇರಿಗೇಷನ್ ಆಗಿದೆ. ಈ ಲ್ಯಾಂಡ್ ಪ್ರೈಸು ಟೋಟಲ್ ಅಮೌಂಟ್ ಹೇಳ್ತಿರೋದವರು 51 ಲಕ್ಷ. ಕುಂತ್ಕೊಂಡು ಇನ್ನೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 52 ಹೇಳ್ತೀನಿ, 1 ಲಕ್ಷ ಬಿಟ್ಕೊಡ್ತೀನಿ ಅಂತ ಹೇಳಿದ್ರು. ಕುಂತ್ಕೊಂಡ್ರೆ ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ನೇರ ಓನರ್ ಹತ್ರ ಮಾತಾಡ್ಸೋಣ. ನೋಡಿದ್ರಲ್ಲ ವೀಡಿಯೋನ, ಇಲ್ಲಿ ನೀರು ಹೆಂಗಿದೆ ಅಂತ. ಬೋರ್ ತುಂಬಾ ಚೆನ್ನಾಗಿ ಬಂದಿದೆ. ಒಂದು 80 ಅಡಿಗೆ ನೀರು ಬಂತತ್ತೆ, ಒಳ್ಳೆ ನೀರಿದೆ. ಇದು ಟಾರ್ ರೋಡಿಂದ ಮತ್ತು ವಿಲೇಜಿಂದ ಓನ್ಲಿ 550 ಮೀಟರ್ಸ್ ಆಗುತ್ತೆ. 550 ಮೀಟ್ರು ಫ್ರಮ್ ಟಾರ್ ರೋಡು. ಮತ್ತು 15 ಕಿಲೋಮೀಟ್ರು ಒಂದು NH ಇದೆ, ನಂಜನಗೂಡು ಟು ಚಾಮರಾಜನಗರ NHಗೆ. ಮತ್ತು 16 ಕಿಲೋಮೀಟ್ರು ಮೈಸೂರು ಟು ಊಟಿ NHಗೆ ಡಿಸ್ಟೆನ್ಸ್ ಇದೆ. ಮೈಸೂರು ರಿಂಗ್ ರೋಡಿಂದ ಕರೆಕ್ಟಾಗಿ 50 ಕಿಲೋಮೀಟ್ರ್ ಆಗುತ್ತೆ. 50 ಕಿಲೋಮೀಟ್ರ್ ಫ್ರಮ್ ಮೈಸೂರು ರಿಂಗ್ ರೋಡ್ ಕರೆಕ್ಟಾಗಿ 100%. ಮತ್ತು ಬ್ಯಾಂಗ್ಳೂರಿಂದ 170 ಕಿಲೋಮೀಟ್ರ್ ಆಗ್ಬೋದು. ಜನರಲ್ ಪ್ರಾಪರ್ಟಿ ಕ್ಲಿಯರ್ ಡಾಕ್ಯುಮೆಂಟ್ಸ್ ಇದೆ, ಲೀಗಲ್ ಮಾಡಿ ಇವರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಡೈರೆಕ್ಟ್ ಓನರ್ ಸೀಟಿಂಗ್ ಮಾಡ್ಕೊಡ್ತೀವಿ. ನಮ್ಮದು 2% ಕಮಿಷನ್ ಇರುತ್ತೆ. ನೋಡಿ, ರೋಡು ಪೂರ್ವಕ್ಕೂ ರೋಡ್ ಇದೆ, ಈಸ್ಟ್ಗೂ ಕೂಡ ರೋಡ್ ಇದೆ, ನಾರ್ತ್ಗೂ ಕೂಡ ರೋಡ್ ಇದೆ. 2 ಕಡೆ ಯಾವುದಾದ್ರು ಕೂಡ ನೀವು ಎಂಟ್ರೆನ್ಸ್ ಮಾಡ್ಕೋಬೋದು. ಈಗ ನಾರ್ತಲ್ಲಿ ಗೇಟ್ ಹಾಕಿದ್ದಾರೆ. ಹೇಳ್ದಂಗೆ 25 ಕೋಕೋನಟ್ ಫಲ ಬಿಡುವಂಥದ್ದು. 3 ಟಾಮರಿನ್ ಟ್ರೀ, ಅದು ದೊಡ್ಡದು ಬಿಗ್ ಟ್ರೀ. ನೋಡಿ ಕಾಣ್ತದೆಲ್ಲ ಫಲ ಹೆಂಗಿದೆ ಅಂತ. ತೆಂಗಿನ ಮರಗಳೆಲ್ಲ ಚೆನ್ನಾಗಿದೆ. ಬನ್ನಿ, ನೇರವಾಗಿ ವಿಸಿಟ್ ಮಾಡಿ. ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದಗಳು.